ಅಮೃತ ಪ್ರಕಾಶ ಪತ್ರಿಕೆದ ಸಾರಥ್ಯಡ್ ಎಂ ಇಂದಿರಾ ಶೆಟ್ಟಿಯರ್ನ ಚೊಚ್ಚಲ ಕವನ ಸಂಕಲನ ಕೂಡು ಅಕ್ಕಿಯ ಆಡು ಕೃತಿ ಬಿಡುಗಡೆಲೇಸ ಅಂಗಾರಕಾಂಡೆ ಕುಡ್ಲ ಪತ್ರಿಕಾ ಭವನರು ನಡೆಸಿದೆ. ಕುಡ್ಲದ ಅಮೃತ ಪ್ರಕಾಶ ಪತ್ರಿಕೆ ಪತ್ರಿಕಾ ರಂಗಡ್ ಐತನೇ ಆಯ್ನ ಚಾಪನು ಮೂಡಿಸಾದನು. ಆರ್ಎನ್ಐ ಮಾನ್ಯತೆಯನ್ನು ದೆಹಲಿದು ಪಡೆದಿದ್ದು 3 ವರ್ಷದಿಂದ ಕುದ್ರೋಲಿಡು ಕಚೇರಿಯನ್ನು ಪಡೆದನು. ಮುಂಬೈ, ದೆಹಲಿ, ಹೈದರಾಬಾದ್, ಮೈಸೂರು, ಕಾಸರಗೋಡು, ದಕ್ಷಿಣ ಕನ್ನಡ ಸೇರಿನಂಚ ರಾಜ್ಯ, ರಾಷ್ಟ್ರ, ವಿದೇಶಲೆಗ್ಲ ಅಂಚೆ ಮುಖೇನ ಪೋಂದುಂಡು. ಪತ್ರಿಕೆ ಬತ್ತಿರ್ದು ಈತನೆಂಗನೆ ವಿದ್ಯಾರ್ಥಿ ವೇತನ, ಕೃತಿ ಬಿಡುಗಡೆ, ಕವಿಗೋಷ್ಠಿ, ವಿಚಾರಗೋಷ್ಠಿ ಬೊಕ್ಕ ಗ್ರಾಮೀಣ ಪ್ರದೇಶದ ಶಾಲೆಲೆಡು ಸಾಹಿತ್ಯ ಪ್ರೀತಿಯನ್ನು ಪುಟ್ಟಾವನ ಕಾರ್ಯಕ್ರಮ ಸಾಹಿತ್ಯ ಅಭಿರುಚಿನ ಮಲ್ತೊಂದು ಬರೊಂದುಂಡು. ಇತ್ತೆ ಅಮೃತ ಪ್ರಕಾಶ ಪತ್ರಿಕೆದ ಸಾರಥ್ಯಡ್ ಕೃತಿ ಬಿಡುಗಡೆದ ಸರಣಿ ಕಾರ್ಯಕ್ರಮದಲ್ಲಿಟ್ಟು ಎಂ ಇಂದಿರಾ ಶೆಟ್ಟಿಯರ್ನ ಚೊಚ್ಚಲ ಕವನ ಸಂಕಲನವಾಯ್ನ ಗೂಡು ಹಕ್ಕಿಯ ಹಾಡು ಕೃತಿ ಬಿಡುಗಡೆಲೇಸನು ಅಂಗಾರಕಾಂಡೆ ಕುಡ್ಲದ ಪ್ರೆಸ್ ಕ್ಲಬ್ ನಡಪಾಯಿರು. ಹಿರಿಯ ಸಾಹಿತಿ, ವಾಗ್ಮಿ, ನಿವೃತ್ತ ಶಿಕ್ಷಕಿಯರು ಶ್ರೀಮತಿ ಬಿಎಂ ರೋಹಿಣಿಯರು ಗಂಡ್ಯನ ಸೇರಿಗೆಡು ಕೃತಿನು ಬಿಡುಗಡೆ ಮಲ್ತದ್ದು ಮೆಚ್ಚುಗೆಯನ್ನು ಸೂಚಿಸಾಯಿರು. ಆ ಲೇಖಕಿ ಕವಿಯರಲ್ಲಿ 2 ನಮೂನೆಯವರು ಇದ್ದಾರೆ. ಒಂದು ಹುಟ್ಟಿನಿಂದಲೇ ಅವರು ಹುಟ್ಟಿದ್ದಲ್ಲೇ ಕವಿಗಳು ಒಂದು ವರ್ಗ, ಇನ್ನೊಂದು ವರ್ಗ ಇದೆ ಅವರು ಶಿಕ್ಷಣದಿಂದ ಅನುಭವದಿಂದ ಕವಿಗಳಾಗುವರು. ಈ 2 ವರ್ಗದವರು ಅತ್ಯುತ್ತಮವಾದನ್ನೇ ಕೊಟ್ಟಿದ್ದಾರೆ. ಅದರಿಂದ 2ನ್ನೂ ನಾನು ಗೌರವಿಸ್ತೇನೆ. ಈ ನಮ್ಮ ಇಂದಿರಾ ಅವರು ಆ ಮಟ್ಟಿನಲ್ಲಿ ಕವಯಿತ್ರಿ ಆದವರು. ಇನ್ನು ಎರಡನೇದು ಕವಿ ಆದ್ಮೇಲೆ ಎರಡನೇ ವಿಮರ್ಶಕ. ಆ ಬದ್ದದ್ದನ್ನು ಒಂದು ಮೆಚ್ಚುವವರು, ಅದನ್ನು ಹೊಗಳವರು, ತೆಗಳುವವರು, ಅಥವಾ ತೆಗಳಬಾರದು. ನಿಜವಾಗಿ ವಿಮರ್ಶಕ ದಂಡಧಾರಿ ಆಗಬಾರ್ದಂತೆ, ದೀಪಧಾರಿ ಆಗ್ಬೇಕು. ಅಂತ ವಿಮರ್ಶಕರು ಇದ್ರೆ, ಒಂದು ಬೆನ್ನು ತಟ್ಟೋರಿದ್ರೆ ಯಾವುದೇ ಕವಿಯು ಬೆಳೀತಾನೆ. ಮತ್ತೆ ಇನ್ನೊಂದು ನಾನು ಹೇಳ, ಪ್ರತಿಯೊಬ್ಬನು ಯೌವನದಲ್ಲಿ ಕವಿಯು ಕವಯಿತ್ರಿ ಪ್ರತಿಯೊಬ್ಬರು ಕೂಡ ಅವರ ಯೌವನದಲ್ಲಿ ಕವನ ಬರೆಯುವಂತಹ ಒಂದು ಹುಮ್ಮಸ್ಸು ಇದ್ದೇ ಇರ್ತದೆ. ಹೀಗೆ ಕವಯಿತ್ರಿಯಾದಂತಹ ಇಂದಿರಾ ಅವರ ಈ ಚೊಚ್ಚಲ ಸಂಕಲನಕ್ಕೆ ನಾವೆಲ್ಲ ಒಂದು ಶುಭ ಹಾರೈಕೆಯಲ್ಲಿ ಸೇರಿದ್ದೇವೆ. ಇನ್ನು ವಿಮರ್ಶಕ ಆದ್ಮೇಲೆ ಪ್ರಕಾಶಕರು ಬೇಕು. ಇಂದಿರಾ ಅವರಿಗೆ ಒಂದು ಒಳ್ಳೆ ಪ್ರಕಾಶಕರು ಸಿಕ್ಕಿದ್ದಾರೆ. ಮಾಲತಿ ಶೆಟ್ಟಿ ಮಾನವರು ಅವರ ಒಂದು ಬೆನ್ನು ತಟ್ಟುವಿಕೆಯಿಂದಾಗಿ ಒಳ್ಳೆ ಪ್ರಕಾಶಕರು ಸಿಕ್ಕಿದ್ದಾರೆ. ಕವಯಿತ್ರಿ ಲೇಖಕಿ ಎಂ ಇಂದಿರಾ ಶೆಟ್ಟಿಯರು ತನ್ನ ಕೃತಿಯ ಬಗ್ಗೆ ತಿಳಿಪಾಯಿರು. ಅವರ ಉತ್ತೇಜನ ಇದೆ, ಅವರ ಆಶೀರ್ವಾದ ಉತ್ತೇಜನ ಇಲ್ಲದಿದ್ರೆ ಇವತ್ತು ಈ ಕವನ ಸಂಕಲನ ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ರೋಹಿಣಿ ಮೇಡಮ್ ಅವರು ಹೇಳಿದ ಹಾಗೆ ಅದು ಗೂಡೊಳಗಡೆನೇ ಇರ್ತಾ ಇತ್ತು. ಮತ್ತೆ ನನಗೆ ಮೊದಲು ಈ ಸಾಹಿತ್ಯ ರಂಗದಲ್ಲಿ ಪರಿಚಯ ಆದವರು ನನಗೆ ರೋಹಿಣಿ ಮೇಡಮ್ ಅವರು ನನ್ನ ಸಾಹಿತ್ಯ ಲೋಕಕ್ಕೆ ಪರಿಚಯ ಮಾಡಿ ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘದ ಸದಸ್ಯೆಯಾಗಿ ಮಾಡಿ ನನ್ನನ್ನು ಗೂಡಿಂದ ಹೊರಗೆ ಬರುವಾಗೆ ನನಗೆ ಆಶೀರ್ವದಿಸಿ ಪ್ರೋತ್ಸಾಹ ಮಾಡಿದವರು. ನನಗೆ ನನ್ನ ಕೆಲವು ಕವನಗಳನ್ನು ನೋಡಿ ಅವರು ಚೆನ್ನಾಗಿದೆ ಇಂದಿರಾ, ನೀವು ಯಾಕೆ ಬರೆಯೋದನ್ನು ನಿಲ್ಲಿಸಬೇಡಿ, ಖಂಡಿತ ಬರೆಯೋದನ್ನು ಮುಂದುವರಿಸಿ, ನೀವು ನಿಮ್ಮದು ಸಾಹಿತ್ಯದಲ್ಲಿ ನೀವು ಇನ್ನು ಮುಂದೆ ಬರಬೇಕು ಅಂತ ಹೇಳಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ರೋಹಿಣಿ ಮೇಡಮ್ ಅವರು. ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಗುರುಕಾರ್ಮದ ಪಾತ್ರ ಪಂಡಿರು. ಉತ್ತಮ ಪತ್ರಿಕೆಯ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ. ಹಿರಿಯ ಸಾಹಿತ್ಯವಾಗಿ ಸಾಹಿತ್ಯ ಸಮ್ಮಾನ ಪರಿಷತ್ನಲ್ಲಿ ಸಹಕಾರ ನೀಡಿದವರೇ ಶಿವಕುಮಾರ್ ಮಾಡಿದ ಪ್ರಚಾರ ನೀಡಿ ಸಾಹಿತಿ ಅಮೃತ ಪತ್ರಿಕೆದ ವ್ಯವಸ್ಥಾಪಕ ಸಂಪಾದಕಿಯರು ಶ್ರೀಮತಿ ಮಾಲತಿ ಶೆಟ್ಟಿ ಮಾಣೂರು ಎತ್ಕೊಂಡಿರು. ಅಮೃತ ಪ್ರಕಾಶ ಪತ್ರಿಕೆದ ಉಪ ಸಂಪಾದಕಿಯರು ಡಾಕ್ಟರ್ ಕಾಸರಗೋಡು ಅಶೋಕ್ ಕುಮಾರ್ ಸೊಲ್ಮೆ ಸಂದಾಯ ಮಲ್ತೇರು.